ಒಂದು 6 ಕೋಟಿಯ ವ್ಯವಸ್ಥೆಯಲ್ಲಿ ಟೆಂಪರರಿ ಮಾರ್ಕೆಟ್ ಅನ್ನು ಸರ್ಕಾರದ ವ್ಯವಸ್ಥೆಯಿಂದ ನಿರ್ಮಿಸಿಕೊಟ್ಟು ಈ ಒಂದು ಮಾರುಕಟ್ಟೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಒಂದು ಸುಳ್ಳನ್ನು ಇವತ್ತು ಜನರಿಗೆ ತಿಳಿಸ್ತಾ ಇದ್ದಾರೆ. ದೇಶದಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ 60 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟು ನಿರ್ಮಿಸಿಕೊಡುವಂತಹ ವ್ಯವಸ್ಥೆ ಮಂಗಳೂರು ಮಹಾನಗರ ಪಾಲಿಕೆಗೆ ಮಾತ್ರ ಭಾಗ್ಯ ಬಂದಿದೆ. ಸಾಲವನ್ನು ಮಾಡಿ ಈ ಮಾರುಕಟ್ಟೆ ಮಾಡಬೇಕು ಅಂತ ಹೇಳುವಂತಹ ಉದ್ದೇಶ ಹೊಂದಿದ್ದಲ್ಲ. ಭರತ್ ಶೆಟ್ರು ಆ ಮಾರುಕಟ್ಟೆಯಲ್ಲಿ ಆಗಿನ ಕಾಂಟ್ರಾಕ್ಟ್ ಇಂದ ಶಾಸಕರಾಗಿದ್ದಂತಹ ಭರತ್ ಶೆಟ್ರು ಅವರು ಈ ಜಂಟಿ ಸರ್ಕಾರ ಹೋದ ಮೇಲೆ ತಮ್ಮ ಸರ್ಕಾರ ಬಂದ ಮೇಲೆ ಆ ಕಾಂಟ್ರಾಕ್ಟರ್ ಅಲ್ಲಿ ನನಗೆ ಇಷ್ಟು ಪರ್ಸೆಂಟೇಜ್ ಹಣವನ್ನು ನೀಡಬೇಕು ಅಂತ ಹೇಳುವಂತಹ ಉದ್ದೇಶ ಒತ್ತಡವನ್ನು ಹೇರಿದ್ರಿಂದ ಆ ಕೆಲಸವನ್ನು ಸಂಪೂರ್ಣ ಮಾಡದೆ ಅರ್ಧಕ್ಕೆ ಬಿಟ್ಟು ಹೋದಂತಹ ಕೆಲಸವನ್ನು ಈಗಾಗಲೇ ನಾನು ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ. ಮೇಯರ್ ಅವರು ಹೇಳ್ತಾರೆ ತರಾತುರಿಯಲ್ಲಿ ಇದನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಿ. ತರಾತುರಿಯಲ್ಲಿ ಇದು ಮಾಡಲಿಕ್ಕೆ ನನ್ನ ಮನೆ ಅಲ್ಲ, ನನ್ನ ಸ್ಥಳ ಅಲ್ಲ. ಹಿಂದೂ ಧರ್ಮದ ಹೆಸರಿನಲ್ಲಿ ಅಧಿಕಾರವನ್ನು ತೆಗೆದುಕೊಳ್ತಾರೆ. ಪವಿತ್ರ ಹಿಂದೂ ದೇಗುಲಕ್ಕೆ ಇಟ್ಟಂತಹ 60 ಕೋಟಿ ರಸ್ತೆ 58 ಕೋಟಿ ಬಜೆಟ್ ನಲ್ಲಿ ಬಂದಂತಹ ರಸ್ತೆ, ಬಾಕಿ 40 ಕೋಟಿ ನಾ ತಂದ ದುಡ್ಡನ್ನು ಪ್ರತಿಯೊಂದು ಬೇರೆ ಬೇರೆ ಕಡೆಗೆ ಹಚ್ಚುವಂತಹ ಕೆಲಸವನ್ನು ಮಾಡಿರುವಂತಹ ಮೊನ್ನೆ ಒಂದು ಬಿರುಗಾಳಿ ಬಂದಂತಹ ಸಂದರ್ಭದಲ್ಲಿ 25 ಮನೆಗಳು ಅವರ ಕ್ಷೇತ್ರದಲ್ಲಿರುವಂತಹ ಚೊಕ್ಕಬೆಟ್ಟಿನಲ್ಲಿ ಶಾಸಕನಾಗಿದ್ದುಕೊಂಡು ಇವತ್ತು ಆ ಭಾಗದ ಜನರಿಗೆ ಹೋಗಿ ಸ್ಥೈರ್ಯವನ್ನು ಕೊಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಮಾನ್ಯ ಭರತ್ ಶೆಟ್ಟರಿಗೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಅವರನ್ನು ಬೆಂಬಲಿಸುವಂತಹ ಈ ಕಾರ್ಪೊರೇಟರ್ಗಳು ಮತ್ತು ಮೇಯರ್ಗಳು 23ರಲ್ಲಿ ಒಂದು ನಾಟಕ ಮಾಡಿದರು. ಪುನೊಮ್ಮೆ ಶಾಸಕರಾಗಿ ಬಂದರು. ಮತ್ತೊಮ್ಮೆ ನಿಲ್ಲುವಂತಹ ಸಂದರ್ಭದಲ್ಲಿ ಹೇಳಿದರು ನಾನು ಬಂದ ತಕ್ಷಣ ಕಟ್ಟಡದ ಕಾಮಗಾರಿಯನ್ನು ಪೂರ್ತಿಗೊಳಿಸ್ತೇನೆ ಅಂತ ಹೇಳಿ. ಯಾವುದೇ ಕೆಲಸ ಆ ಭಾಗದಲ್ಲಿ ಆಗ್ತಾ ಇಲ್ಲ. ಶಾಸಕರು ಆ ಭಾಗದ ಜನರಿಗೆ ಕೈಗೆ ಸಿಗ್ತಾ ಇಲ್ಲ, ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ವಿವಿಧ ಸಮುದಾಯದ 4 ಹಿಂದೂ ಸಮುದಾಯದ ಯುವಕರು ಮೊನ್ನೆ ಈಜಲಿಕ್ಕೆ ಅಂತೇಳಿ ಹೋಗಿ ನೀರು ಪಾಲಾಗಿದ್ದಾರೆ. ಭಾಗದ ವರುಣ್ ಶೆಟ್ಟರ್ ಅವರು ಕಾರ್ಪೊರೇಟರ್ ಆಗ್ಲಿಕ್ಕೆ ಅರ್ಹತೆಯನ್ನು ಪಡೆದಿಲ್ಲ. 18 ಕೋಟಿಯ ಕಾಮಗಾರಿ ಆಗ್ತದೆ. ಮತ್ತೆ ನಿಲ್ಲಕ್ಕೆ ಕಾರಣ ಏನು? ನಾನು ಈಗ JDS ಅಲ್ಲಿದ್ದೇನೆ. ನಾವೊಂದು ಹೊಂದಾಣಿಕೆಯಲ್ಲಿರುವಂತಹ ಒಂದು ಪಕ್ಷ. ಸ್ವಾಮಿ ಮೈತ್ರಿಯಲ್ಲಿ ಇದ್ದುಕೊಂಡು ಅವ್ರ ಹತ್ರ ಈ ಪ್ರಶ್ನೆಯನ್ನು ಕೇಳಿ. ಒಂದು ನಿಮಿಷ ನಾ ಹೇಳ್ತೇನೆ. ಅಲ್ಲ ನಾ ಹೇಳ್ತೇನೆ, ಇವತ್ತು ಅವ್ರ ಹತ್ರ ಹೋಗಿ ಕೇಳಿ ಮೊಯ್ದೀನ್ ಬಾವ್ ಅವರ ಅತ್ತಾಚುರ್ಯದಿಂದ ಈಗ ಆಗಿದೆ ಅಂತೇಳಿ ಜನರಲ್ಲಿ ಸುಳ್ಳು ಹೇಳ್ತಾರೆ. ನನ್ನ ವಿರುದ್ಧನೇ ಅವರು ಈ ರೀತಿಯ ಸುಳ್ಳು ಹೇಳಿಕೆಯನ್ನು ನೀಡುವಂತಹದ್ದು ಎಷ್ಟು ಸರಿ? ನಮ್ಮ ಸುರತ್ಕಲ್ ಮಾರುಕಟ್ಟೆ ಬಗ್ಗೆ ಕೆಲವು ಗೊಂದಲದ ಹೇಳಿಕೆಯನ್ನು ಜನರ ಗಮನವನ್ನು ಇವತ್ತು ಬೇರೆ ಕಡೆಗೆ ತಿರುಗಿಸುವಂತಹ ಕೆಲಸವನ್ನು ಮಾನ್ಯ ಮೇಯರು ಮತ್ತು ನಮ್ಮ ಆ ಭಾಗದ ವರುಣ್ ಚೌಟ ಅಂತ ಹೇಳುವಂತಹ ಒಂದು ಕಾರ್ಪೊರೇಟರು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾನು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಉದ್ದೇಶಿಸ್ತಾ ಇದ್ದೇನೆ. ಇವತ್ತು ನನ್ನೊಂದಿಗೆ ಹಿರಿಯರಾದ ಶಿವರಾಮ್ರವರು, ಅದೇ ಥರ ಇನ್ನೋರ್ವ ಆತ್ಮೀಯರು ಆದಂತಹ SC ನಾಯಕರು ಆಗಿರೋಂತಹ ಸತೀಶ್ರವರಿದ್ದಾರೆ. ಮುಖ್ಯವಾಗಿ ಮೊನ್ನೆ ದಿವಸ ಈ ಭಾಗದ ಪ್ರಥಮ ಪ್ರಜೆಯಾಗಿರುವಂತಹ ಮತ್ತು ಕಾರ್ಪೊರೇಟರ್ ಆಗಿರುವಂತಹ ವರುಣ್ ಚೌಟಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಕೆಲವು ಮಾರ್ಕೆಟ್ನ ಬಗ್ಗೆ, ಸುರತ್ಕಲ್ ಮಾರ್ಕೆಟ್ನ ಬಗ್ಗೆ ಅಲ್ಲಿಯ ಆಗಿನ ಶಾಸಕರು ಮಾಡಿದಂಥ ಎಡವಟ್ಟಿನಿಂದ ಈ ಒಂದು ತೊಂದರೆಗಳು ಉಂಟಾಗಿದೆ ಅಂತ ಹೇಳುವಂತಹ ಮಾತನ್ನು ಹೇಳಿದ್ದಾರೆ. ನಾನು ಆ ಹೇಳಿಕೆಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಉದ್ದೇಶ ಪಡ್ತಾ ಇದ್ದೇನೆ. ಇವತ್ತು ಯಾವ ರೀತಿಯಲ್ಲಿ ಸುರತ್ಕಲ್ ಮಾರುಕಟ್ಟೆಯನ್ನು ಕರ್ನಾಟಕದಲ್ಲೇ ಒಂದು ಮಾದರಿಯ ಮಾರುಕಟ್ಟೆ ನಮ್ಮ ಸುರತ್ಕಲ್ ಪ್ರದೇಶ ಮಂಗಳೂರು ಮಹಾನಗರ ಪಾಲಿಕೆಗೆ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಸುರತ್ಕಲ್ ಭಾಗದ ಮಾರುಕಟ್ಟೆಯ ಪ್ರತಿಯೊಂದು ಅಂಗಡಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ನಾನು ಒಂದು 6 ಕೋಟಿಯ ವ್ಯವಸ್ಥೆಯಲ್ಲಿ ಟೆಂಪರರಿ ಮಾರ್ಕೆಟನ್ನು ಆ ಮಾರುಕಟ್ಟೆಯ ಪ್ರದೇಶದಲ್ಲಿ ಹಿಂದೆ ಇರುವಂತಹ ಕೇಂದ್ರ ಮೈದಾನದಲ್ಲಿ ಸರ್ಕಾರದ ವ್ಯವಸ್ಥೆಯಿಂದ ನಿರ್ಮಿಸಿಕೊಟ್ಟು ಈ ಒಂದು ಮಾರುಕಟ್ಟೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೆ. ತಮಗೆ ಗೊತ್ತಿದೆ 2018ರಲ್ಲಿ ಆ
ಮಾರುಕಟ್ಟೆಯ ಕೆಲಸ ಕಾರ್ಯಗಳು ಪ್ರಾರಂಭವಾಯಿತು. ಆದರೆ ಇವತ್ತು 7 ವರ್ಷಗಳು ಕಳೆದಿವೆ. ಆ ಮಾರುಕಟ್ಟೆ ಇನ್ನೂ ಅರ್ಧದಲ್ಲೇ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ, ತದನಂತರ 1 ವರ್ಷ ನಮ್ಮ ಅಂದು ಒಂದು ಸರ್ಕಾರ ಯಾವ ರೀತಿಯಲ್ಲಿ BJP ಸರ್ಕಾರ ಬರೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಮತ್ತು JDS ಸರ್ಕಾರಗಳಿತ್ತು. ಆ ಸರ್ಕಾರಗಳ ವ್ಯವಸ್ಥೆಯಲ್ಲಿ 1 ವರ್ಷ ಈ ಕೆಲಸ ಕಾಮಗಾರಿಗಳು ಆಗಿದ್ದಾವೆ. ತಾವು ಈ ಮಾತಿನಲ್ಲಿ ಗಮನವಿಟ್ಟು ಕೇಳಬೇಕು. ಅದರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಮೇಯರ್ ಅವರು ಹೇಳ್ತಾರೆ, ಮೊಯ್ದೀನ್ ಅವರ ಅವಧಿಯಲ್ಲಿ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾರ್ಕೆಟ್ ನಿರ್ಮಾಣ ಮಾಡಲಿಕ್ಕೆ ಭೂಮಿ ಪೂಜೆಯನ್ನು ಮಾಡಿ, ಈಗ ಮೇಯರ್ ಅವರು ಮತ್ತು ಅರುಣ್ ಚಟ್ರವರು ಹೇಳಿದಂತಹ ಮಾತುಗಳನ್ನು ತಾವು ಗಮನವಿಟ್ಟು ಕೇಳಬೇಕು. ಯಾತಕ್ಕಾಗಿ ಜನರನ್ನು ತಪ್ಪುದಾರಿಗೆ ಇಳಿಸ್ತಾರೆ ಅಂತ ಹೇಳುವಂತಹ ಒಂದು ಸುಳ್ಳನ್ನು ಇವತ್ತು ಜನರಿಗೆ ತಿಳಿಸ್ತಾ ಇದ್ದಾರೆ. ಈ ಮಾರುಕಟ್ಟೆ 60 ಕೋಟಿಯ ಮಾರುಕಟ್ಟೆ ಬಹುಶಃ ದೇಶದಲ್ಲಿ, ರಾಜ್ಯದಲ್ಲೆಲ್ಲ ದೇಶದಲ್ಲೇ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು 60 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟು ನಿರ್ಮಿಸಿಕೊಡುವಂಥ ವ್ಯವಸ್ಥೆ ಬಹುಶಃ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಮಾತ್ರ ಭಾಗ್ಯ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು 10 ಕೋಟಿಯ ಮಾರುಕಟ್ಟೆಗೆ ಮಾತ್ರ ಸರ್ಕಾರ ಅನುದಾನವನ್ನು ನೀಡಿದಂಥ ನಿದರ್ಶನವಿತ್ತು 1952ರಿಂದ ಇಂದಿನವರೆಗೆ. ಇಂಥ ಒಂದು ವ್ಯವಸ್ಥೆಯನ್ನು ತಂದು ಜನರಿಂದ ಅಥವಾ ಸಾಲವನ್ನು ಮಾಡಿ ಈ ಮಾರುಕಟ್ಟೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಹೊಂದಿದ್ದಲ್ಲ. ಸರ್ಕಾರದ ಅನುದಾನದಿಂದ ತಂದಂಥ ಈ ಮಾರುಕಟ್ಟೆಯನ್ನು ಇವತ್ತು ಸಂಪೂರ್ಣವಾಗಿ ಆ ಭಾಗದ ಜನರಿಗೆ ವ್ಯವಸ್ಥಿತವಾಗಿ ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳುವಂತಹ ಹುನ್ನಾರನ ಹೊಂದಿನ ಮಾಡುವಂಥ ಸಂದರ್ಭದಲ್ಲಿ ನಾನು ಅದರ ಒಂದು ವ್ಯವಸ್ಥೆಯಲ್ಲಿ ಬರುವಂತಹ ಅಲ್ಲಿ ಇರುವಂತಹ ಒಂದು ರೆವಿನ್ಯೂ ಆಫೀಸ್ಗಳಿತ್ತು, ಅದನ್ನು ಹಳೆಯ ಪೊಲೀಸ್ ಕಟ್ಟಡಕ್ಕೆ ಸ್ಥಳಾಂತರಿಸಿ, ತದನಂತರ ಕೃಷಿ ಇಲಾಖೆಗೆ ನಾನಿರುವಂಥ ಸಂದರ್ಭದಲ್ಲಿ ಒಂದು ಅನುದಾನವನ್ನು ತರಿಸಿ ಆ ಕಾರ್ಪೊರೇಷನ್ ಆಫೀಸ್ ಇರುವಂತಹ ಪ್ರದೇಶದಲ್ಲಿ ಮಹಾನಗರ ಪಾಲಿಕೆ ಕಚೇರಿ ಇದೆ, ಅಲ್ಲಿಗೆ ಅದನ್ನು ಸ್ಥಳಾಂತರ ಮಾಡಲಿಕ್ಕೆ ಕಟ್ಟಡವನ್ನು ಕಟ್ಟಿ ಅದರ ಪರ್ಮಿಷನ್ ಮಾಡಿಸಿ ಇದನ್ನು ಪ್ರಾರಂಭಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಬಹುಶಃ UGDಯ ವ್ಯವಸ್ಥೆಗೆ ಸಣ್ಣ ಒಂದು 10-15 ಲಕ್ಷದ ವ್ಯವಸ್ಥೆಯನ್ನು ಮಾಡಿ ಆ ಕೆಲಸವನ್ನು ಕಂಟಿನ್ಯೂ ಮಾಡಬೇಕಿತ್ತು. ಭರತ್ ಶೆಟ್ಟರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಆ ಮಾರುಕಟ್ಟೆಯಲ್ಲಿ ಆಗಿನ ಕಾಂಟ್ರಾಕ್ಟಿಂದ ಅಂದಿನ ಶಾಸಕರಾಗಿದ್ದಂಥ ಭರತ್ ಶೆಟ್ಟರವರು ಈ ಜಂಟಿ ಸರ್ಕಾರ ಹೋದ ಮೇಲೆ, ತಮ್ಮ ಸರ್ಕಾರ ಬಂದ ಮೇಲೆ ಆ ಕಾಂಟ್ರಾಕ್ಟ್ರಲ್ಲಿ ನನಗೆ ಇಷ್ಟು ಪರ್ಸೆಂಟೇಜು ಹಣವನ್ನು ನೀಡಬೇಕು ಅಂತ ಹೇಳುವಂಥ ಉದ್ದೇಶ. ತದನಂತರ ಅಂದು ಮಂತ್ರಿಯಾಗಿದ್ದಂತಹ ಮಂತ್ರಿಯವರು ಸಮೇತ ನಮಗೆ ಎಷ್ಟು ಕೊಡಬೇಕು ಅಂತೇಳಿ ಕಾಂಟ್ರಾಕ್ಟ್ರಿಗೆ ಒತ್ತಡವನ್ನು ಹೇರಿದ್ರಿಂದ ಅವನು ಆ ಕೆಲಸವನ್ನು ಸಂಪೂರ್ಣ ಮಾಡದೆ ಅರ್ಧಕ್ಕೆ ಬಿಟ್ಟು ಹೋದಂಥ ಕೆಲಸವನ್ನು ಈಗಾಗಲೇ ನಾನು ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ. ಬಹುಶಃ ಮಾನ್ಯ ಮೇಯರ್ ಅವರು ಹೇಳ್ತಾರೆ, ತರಾತುರಿಯಲ್ಲಿ ಇದನ್ನು ಪ್ರಾರಂಭಿಸಿದ್ದಾರೆ ಅಂತೇಳಿ. ತರಾತುರಿಯಲ್ಲಿ ಇದು ಮಾಡಲಿಕ್ಕೆ ನನ್ನ ಮನೆ ಅಲ್ಲ, ನನ್ನ ಸ್ಥಳ ಅಲ್ಲ, ಇದು ಸರ್ಕಾರದ ಮಹಾನಗರ ಪಾಲಿಕೆಯ ವ್ಯವಸ್ಥೆಯಲ್ಲಿ ಬರುವಂತಹ ಮಹಾನಗರ ಪಾಲಿಕೆಯ ಆಡಳಿತದಲ್ಲಿರುವಂತಹ ಪ್ರದೇಶ. ಆ ಸರ್ಕಾರಿ ಜಮೀನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಟೆಂಡರನ್ನು ಕರೆದು ತದನಂತರ ಕೆಲಸವನ್ನು ಪ್ರಾರಂಭಿಸಿ 18 ಕೋಟಿ 60 ಕೋಟಿ ಬಂದ ದುಡ್ಡಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಭಾಗದ ಮಾರ್ಕೆಟು, ಬಹುಶಃ ಇನ್ನೊಂದು ಭಾಗ ಟೋಟಲ್ ಪ್ರಾಜೆಕ್ಟು 160 ಕೋಟಿ. ಇದು ಒಂದು ವೇಳೆ ಮಾಡಿದರೆ ಸುರತ್ಕಲ್ ಬಹಳಷ್ಟು ಅಭಿವೃದ್ಧಿ ಆಗ್ತಿತ್ತು. ಆ ಭಾಗದಲ್ಲಿರುವಂತಹ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂತಹದ್ದು, ವ್ಯವಸ್ಥಿತ ರೀತಿಯಲ್ಲಿ ಆ ಭಾಗದ ಜನರಿಗೆ ಪ್ರತಿಯೊಂದು ಸುರತ್ಕಲ್ನಿಂದ ಆ ಗಣಪತಿ ದೇವಸ್ಥಾನದವರೆಗೆ ನನ್ನ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ 60 ಕೋಟಿ ರೂಪಾಯಿಗಳನ್ನು ತರುವಂಥ ಕೆಲಸ ಅಂದಾಗಿತ್ತು. ಬಹುಶಃ ಇದೆಲ್ಲವನ್ನು
ನಮ್ಮ ಶಾಸಕರಾಗಿದ್ದಂಥ ಭರತ್ ಶೆಟ್ಟರವರು ಆ ಭಾಗದ ಜನರಿಗೆ ಹಕ್ಕನ್ನು ನೀಡದೆ ಇವತ್ತು ಈ ಭಾಗದಲ್ಲಿ ಜಾತಿ ರಾಜಕೀಯವನ್ನು ಮಾಡುತ್ತಾ ಇರುವುದಕ್ಕೆ ನಿಗೂಢವಾಗಿ ಅವರು ತಮ್ಮ ಕಾರ್ಯಾಚರಣೆಯನ್ನು ಯಾವ ರೀತಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇವತ್ತು ಇತ್ತೀಚೆಗಿನ ಅವರ ನಡೆಗಳೇ ಕಾರಣ ಅಂತ ಹೇಳುವಂಥ ಮಾತನ್ನು ನಾವು ಹೇಳಲೇಬೇಕಾಗ್ತದೆ. ಇದಕ್ಕೆ ಪುಷ್ಟಿ ಕೊಡುವಂತಹ ಅನೇಕ ವ್ಯವಸ್ಥೆಗಳನ್ನು ಹೇಳ್ತೇನೆ. ಬಹುಶಃ ಹಿಂದೂ ಧರ್ಮದ ಹೆಸರಿನಲ್ಲಿ, ಹಿಂದೂ ದೇವರ ಹೆಸರಿನಲ್ಲಿ ಅಧಿಕಾರವನ್ನು ತೆಗೆದುಕೊಳ್ತಾರೆ. ಜನರಿಂದ ಮೋಸ ಮಾಡಿ ನಾನು ಹಿಂದೂ ಅಂತೇಳಿ ಆ ಭಾವನೆಯನ್ನು ಕೆರಳಿಸಿ ಇವತ್ತು ಜಾತಿ ಭಾವನೆಯ ಮೂಲಕ ಇಲ್ಲಿ ಅಧಿಕಾರಕ್ಕೆ ಬಂದು ಪವಿತ್ರ ಹಿಂದೂ ದೇಗುಲಕ್ಕಿಟ್ಟಂಥ 60 ಕೋಟಿ ರಸ್ತೆ 58 ಕೋಟಿ ಬಜೆಟ್ನಲ್ಲಿ ಬಂದಂಥ ರಸ್ತೆ, ಈ ರಸ್ತೆಯ 18 ಕೋಟಿ ಮಾತ್ರ ಭಾಗಕ್ಕೆ ಮೀಸಲಿಟ್ಟು ಬಾಕಿ 40 ಕೋಟಿ ನಾ ತಂದ ದುಡ್ಡನ್ನು ಪ್ರತಿಯೊಂದು ಬೇರೆ ಬೇರೆ ಕಡೆಗೆ ಆ ಕಾರ್ಪೊರೇಟ್ ವಿಭಾಗಗಳಲ್ಲಿ ಹಂಚುವಂಥ ಕೆಲಸವನ್ನು ಮಾಡಿರುವಂತಹ ಈ ಭರತ್ ಶೆಟ್ಟರು ಇವತ್ತು ಜಾತಿ ವ್ಯವಸ್ಥೆ ಧರ್ಮ ವ್ಯವಸ್ಥೆ ಬರುವಾಗ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರುಗಳಿಗೆ ಅಮಾನ್ಯವಾದ ಒಂದು ಹೇಳಿಕೆಯನ್ನು ನೀಡುವಂತಹ ಕೆಲಸವನ್ನು ನಾನು ಹೊಡೆಯುತ್ತೇನೆ ಅಂತ ಹೇಳುವಂತಹ ಆ ಅಗೌರವವಾದ ಪದಗಳನ್ನು ಬಳಸುವಂಥ ಕೆಲಸವನ್ನು ಮಾಡುತ್ತಿರುವಂತಹದ್ದು ಅವರ ಈ ಹೇಳಿಕೆಗಳಲ್ಲಿ ಗೊತ್ತಾಗ್ತದೆ. ಅದಲ್ಲದೆ ಬಹುಶಃ ಮೊನ್ನೆ ಒಂದು ಬಿರುಗಾಳಿ ಬಂದಂತಹ ಸಂದರ್ಭದಲ್ಲಿ 25 ಮನೆಗಳು ಅವರ ಕ್ಷೇತ್ರದಲ್ಲಿರುವಂಥ ಚೊಕ್ಕಬೆಟ್ಟಿನಲ್ಲಿ ಎಲ್ಲ ಒಂದು ಸ್ಕೂಲು ಸಮೇತ ಅಲ್ಪಸಂಖ್ಯಾತರಿಗೆ ಸೇರಿದಂಥ ಒಂದು ಸ್ಕೂಲಿಗೆ ಸಮೇತ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಶಾಸಕನಾಗಿದ್ದುಕೊಂಡು ಇವತ್ತು ಆ ಭಾಗದ ಜನರಿಗೆ ಹೋಗಿ ಸ್ಥೈರ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಮಾನ್ಯ ಭರತ್ ಶೆಟ್ಟರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ಇವತ್ತು ಶಾಸಕರಾಗಿದ್ದುಕೊಂಡು ತಾನು ಶಾಸಕನಾಗಿದ್ದಂತಹ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಇವತ್ತು ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾನ್ಯ ಭರತ್ ಶೆಟ್ಟರವರು ಮಾಡುತ್ತಿರುವಂತಹದ್ದು ಎಷ್ಟು ಸರಿ, ಮತ್ತು ಅವರನ್ನು ಬೆಂಬಲಿಸುವಂತಹ ಈ ಕಾರ್ಪೊರೇಟರ್ಗಳು ಮತ್ತು ಮೇಯರ್ಗಳು ದುಡ್ಡು ಬಂದ ಮೇಲೆ, ಕಾರ್ಪೊರೇಷನ್ನ ಪರ್ಮಿಷನ್ ಸಿಕ್ಕಿದ ಮೇಲೆ ಮೊಯ್ದೀನ್ ಭವನ ರೋಲ್ ಏನಿರುವುದಿಲ್ಲ, ಶಿಲಾನ್ಯಾಸ ಆದ ನಂತರ ಕೆಲಸವನ್ನು ಪ್ರಾರಂಭಿಸಬೇಕು, ಆ ಕೆಲಸವನ್ನು ಮುಗಿಸಿ ನಂತರ ಜನರಿಗೆ ಅದರ ಉಪಯೋಗಕ್ಕೆ ಬಿಟ್ಟುಕೊಡಬೇಕು. ಬಹುಶಃ ಇವತ್ತು 18, ಇವತ್ತು 24ರಲ್ಲಿದ್ದೇವೆ. 23ರಲ್ಲಿ ಒಂದು ನಾಟಕ ಮಾಡಿದರು, 22ರಲ್ಲಿ ನಾನು ಅದಕ್ಕೆ ದುಡ್ಡು ಸಾಕಾಗೋದಿಲ್ಲ, ನನ್ನಿಂದಾಗಿ ಅದು ಲೇಟಾಗಿದೆ, ಆದ್ದರಿಂದ ಅದಕ್ಕೆ ಜಾಸ್ತಿ ಈಗ ಬಡ್ಜೆಟ್ ಹೋಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಸರ್ಕಾರದ ಸಾರ್ವಜನಿಕ ಹಣ ಸಾಧಾರಣ 18 ಕೋಟಿ ರೂಪಾಯಿ ಈ ವ್ಯವಸ್ಥೆಗಾಗಿ ತಡವಾದದ್ದಕ್ಕಾಗಿ ಪುನಃ ಬಜೆಟಲ್ಲಿ ಶೇಖರಿಸಿ 2 ವರ್ಷವಾಯಿತು. ಪುನೊಮ್ಮೆ ಶಾಸಕರಾಗಿ ಬಂದರು. ಎಲೆಕ್ಷನಲ್ಲಿ ಮತ್ತೊಮ್ಮೆ ನಿಲ್ಲುವಂಥ ಸಂದರ್ಭದಲ್ಲಿ ಹೇಳಿದರು, ನಾನು ಬಂದ ತಕ್ಷಣ ಕಟ್ಟಡದ ಕಾಮಗಾರಿಯನ್ನು ಪೂರ್ತಿಗೊಳಿಸ್ತೇನೆ ಅಂತೇಳಿ. ಇವತ್ತು ಅವರು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದು 14 ತಿಂಗಳುಗಳೇ ಕಳೆಯಿತು. ಯಾವುದೇ ಕೆಲಸ ಆ ಭಾಗದಲ್ಲಿ ಆಗ್ತಾ ಇಲ್ಲ. ಶಾಸಕರು ಆ ಭಾಗದ ಜನರಿಗೆ ಕೈಗೆ ಸಿಗ್ತಾ ಇಲ್ಲ, ನೋಡಲಿಕ್ಕೆ ಸಿಗ್ತಾ ಇಲ್ಲ. ಬಹುಶಃ ಕೇಳಿದರೆ ಬೆಂಗಳೂರಿನಲ್ಲಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ನೀರು ಪಾಲದಂಥ ಯುವಕರು, ಹಿಂದೂ ಯುವಕರು ಆ ಭಾಗದಲ್ಲಿ 4 ಜನ ವಿವಿಧ ಸಮುದಾಯದ 4 ಹಿಂದೂ ಸಮುದಾಯದ ಯುವಕರು ಮೊನ್ನೆ ಈಜಲಿಕ್ಕೆ ಅಂತೇಳಿ ಹೋಗಿ ನೀರು ಪಾಲಾಗಿದ್ದಾರೆ. ಅವರ ಮನೆಗೂ ಸೌಜನ್ಯದ ಭೇಟಿಯನ್ನು ಕೊಡಲಿಕ್ಕೆ ಅವರಿಂದ ಆಗಲಿಲ್ಲ. ಬಹುಶಃ ಹೇಳಿಕೆಯಲ್ಲಿ ಮಾತ್ರ ನಾವು ಹಿಂದೂ ಮುಸ್ಲಿಂ ಅಂತ ಹೇಳುವಂತಹ ಅಗೌರವವನ್ನು ಮಾಡಿಸಿ ಇವತ್ತು ಜನರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಈ ಭಾಗದಲ್ಲಿ ಜಾತಿ ವ್ಯವಸ್ಥೆಯನ್ನು ಎತ್ತಿ ಹಿಡಿದು ಜನರು ಬಡಿದಾಡಬೇಕು, ನಿರಂತರವಾಗಿ ಸೌಜನ್ಯದಿಂದ ಇರಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಾರ್ಯವೆಸಗುತ್ತಿರುವಂಥ ಸಂದರ್ಭದಲ್ಲಿ ಮಾನ್ಯ ಮೇಯರ್ರವರಿಗೆ, ಅದೇ ಥರ ಅಲ್ಲಿಯ ಕಾರ್ಪೊರೇಟರ್ಗಳಿಗೆ ನಾನು ಇದರ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸುವ ಮೂಲಕ ಯಾವ ರೀತಿಯಲ್ಲಿ ತಪ್ಪುದಾರಿಗೆ ಕಾರ್ಪೊರೇಟರ್ಗಳು ಆ ಭಾಗದ ವರುಣ್ ಶೆಟ್ಟರ್ ಅವರು ಕಾರ್ಪೊರೇಟರ್ ಆಗಲಿಕ್ಕೆ ಇವತ್ತು ಖಂಡಿತ ಅರ್ಹತೆಯನ್ನು ಪಡೆಯೋದಿಲ್ಲ. ಅವರಿಗೆ ರೂಲ್ಸ್ ಅಂತ ರೆಗ್ಯುಲೇಷನ್ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಮನೆ ಕಟ್ಟೋದಾದರೆ ಅದಕ್ಕೆ ಪರ್ಮಿಷನ್ ತೆಗೆದು ಕಟ್ಟಬೇಕು ಅಂತೇಳಿ. ನಾನು ಮಾಡೋದು ಬಿಡಿ, ನನ್ನ ಮನೆ ಅಲ್ಲ ಅದು. ಕಾರ್ಪೊರೇಷನ್ ಆಡಳಿತಕ್ಕೆ ಬಂದು ಸರ್ಕಾರದ ಅನುದಾನ ಬಂದ ಮೇಲೆ ಸ್ಥಳವನ್ನೆಲ್ಲ ಪಡೆದುಕೊಂಡು ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆ ಕಾಮಗಾರಿಯನ್ನು ಪ್ರಾರಂಭಿಸ್ತದೆ. 18 ಕೋಟಿಯ ಕಾಮಗಾರಿ ಆಗ್ತದೆ.
ಮತ್ತು ನಿಲ್ಲಕ್ಕೆ ಕಾರಣ ಏನು, ಯಾತಕ್ಕಾಗಿ ನಿಲ್ಲಿಸಿದ್ದಾರೆ ತೇಳುವಂತಹದ್ದನ್ನು ಆ ಕಾಂಟ್ರಾಕ್ಟರನ್ನು ಕೇಳಿದರೆ ಗೊತ್ತಾಗ್ತದೆ. GST ಅದರ ಮೂಲಕ ಜಾಸ್ತಿ ಆಗಿದ್ದರೆ ಸರ್ಕಾರ, ನಮ್ಮ ಶಾಸಕರು ಆ ದಿವಸ ಸುಮ್ಮನೆ ಕೂತ್ಕೊಂಡಿದ್ರ? ತಮ್ಮ ಸರ್ಕಾರ ಇತ್ತು, ಮಂತ್ರಿಮಂಡಲದಲ್ಲಿ ಒಂದು ಇದನ್ನು ವ್ಯವಸ್ಥೆ ಮಾಡಿ GSTಯನ್ನು ಆಗಲೇ ಜಾಸ್ತಿ ಮಾಡಿಸಿ ಕೊಡ್ಬೋದಿತ್ತು. ಇವತ್ತು ಸುಳ್ಳು ಹೇಳಿಕೆಯನ್ನು ನೀಡಿ ತಮ್ಮ ಸರ್ಕಾರ ಇದ್ದರೂ ಸಮೇತ ಇವತ್ತು ಕೈಕಟ್ಟಿ ಕುಳಿತುಕೊಂಡು ಆ ಮಾರ್ಕೆಟ್ ಆ ಪ್ರದೇಶಕ್ಕೆ ಬರಬಾರ್ದು ಅಂತೇಳಿ ಹಿಂದೆ ಆ ಭಾಗದಲ್ಲಿ ಆ ಸ್ಟ್ರೈಕಿಗೆ ಕೂತ್ಕೊಂಡು ಜನರೊಂದಿಗೆ ಈ ಭಾಗದಲ್ಲಿ ಮಾರ್ಕೆಟ್ ಬರಬಾರ್ದು ಅಂತ ಹೇಳುವಂಥ, ಅಭಿವೃದ್ಧಿ ಆಗಬಾರ್ದು ಅಂತ ಹೇಳುವಂಥ ಕೆಲಸವನ್ನು ಮಾಡಿದಂಥ ಭರತ್ ಶೆಟ್ಟರು ಆ ಭಾಗದ ಜನರಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ಗೌರವವನ್ನು ತೋರಿಸ್ತಾ ಇಲ್ಲ. ಯಾವುದಾದ್ರೂ ಮನೆಗಳು ಆ ಬೆಂಕಿಗಾವತಿ ಆದರೆ, ಇಲ್ಲದ್ರೆ ಮಳೆ ಗಾಳಿಯ ಮೂಲಕ ಏನಾದರೂ ತೊಂದರೆಗೀಡಾದರೆ ಅದು ಒಂದು ಸಮುದಾಯದ ನಿರ್ದಿಷ್ಟ ಸಮುದಾಯದಲ್ಲಿ ಅಂಥ ವ್ಯವಸ್ಥೆಗಳಾಗಿದ್ದರೆ ಅಲ್ಲಿ ಕನಿಷ್ಠ ಹೋಗುವಂತಹ ಒಂದು ಪರಿವನ್ನು ತೋರದಂಥ ಇಂಥ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಬೇಕಂತ ಹೇಳುವಂಥದ್ದನ್ನು ಜನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ತಮ್ಮ ಮೂಲಕ ತಿಳಿಸುವಂಥ ಕೆಲಸ ಮಾಡಲಿಕ್ಕೆ ನಾನು ಇವತ್ತು ತುರ್ತಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಮತ್ತು ವರುಣ್ ಚೌಟ್ರಾರ್ ಅವರು ನನ್ನೊಂದಿಗೆ ನಾಳೆ, ಅಥವಾ ಮೇಯರ್ ಅವರು, ನಾನು ಬಹಳ ಗೌರವ ನೀಡ್ತಾ ಇದ್ದೇನೆ ಮೇಯರ್ ಅವರಿಗೆ, ಸುಧೀರಣ್ಣನವರಿಗೆ. ಇವತ್ತು ನೀವು ಎದುರು ಬಂದು ಇಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು, ನಾನು ಈಗ JDS ಅಲ್ಲಿದ್ದೇನೆ, ನಾವೊಂದು ಹೊಂದಾಣಿಕೆಯಲ್ಲಿರುವಂತಹ ಒಂದು ಪಕ್ಷ. ಇಂಥ ಹೇಳಿಕೆಯಲ್ಲಿ ನಾವು ತಪ್ಪು ಮಾಡಿದರೆ ನನ್ನ ಪಕ್ಷ ಹೊಂದಾಣಿಕೆಯಲ್ಲಿರ್ಬೋದು, ಯಾವುದೇ ಇರ್ಬೋದು, ಆದರೆ ಜನರಿಗೆ ಅನ್ಯಾಯ ಆಗುವಂಥ ಸಂದರ್ಭದಲ್ಲಿ ಅದನ್ನು ಎದುರಿಸಲಿಕ್ಕೆ, ಅದನ್ನು ವಿರೋಧಿಸಲಿಕ್ಕೆ ನಾನು ಆ ಭಾಗದ ನಾಗರಿಕರೊಂದಿಗೆ ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಿ, ಈ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ಮೊನ್ನೆ ಒಂದು ಬಹಳ ದೊಡ್ಡ ಒಂದು ಕಾವೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆ ಮಾಡುವಂಥ ಹಕ್ಕು ಅವರಿಗಿಲ್ಲ. ಪವಿತ್ರ ದೇವಸ್ಥಾನ, ಕಾಟಿಬಲ್ಲದ ದೇವಸ್ಥಾನ, ಗಣಪತಿ ದೇವಸ್ಥಾನಕ್ಕೆ ತಂದಂತಹ 58 ಕೋಟಿ ದುಡ್ಡು, ಸರ್ಕಾರದ ಬಜೆಟ್ನಿಂದ ಬಂದಂತಹ ದುಡ್ಡನ್ನು ಬರೀ 18 ಕೋಟಿ ರೂಪಾಯಿಯಲ್ಲಿ ಅವರು ಆ ಪ್ರದೇಶದ ನಾಗರಿಕರಿಗೆ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆಗೆ ವಿನಿಯೋಗಿಸಿ, ಆ 40 ಕೋಟಿ ರಸ್ತೆಯಲ್ಲಿ ವಾಕ್ ಪಾತ್ ಆಗಬೇಕಿತ್ತು, ಸೈಕಲ್ ಪಾತ್ ಬೇರೆ ಆಗಬೇಕಿತ್ತು, ಭಾಳ ಸುಂದರವಾದ ರಸ್ತೆಯಾಗಿ ಸುಂದರವಾದ ವ್ಯವಸ್ಥೆಯಲ್ಲಿ ಆಗಬೇಕಿತ್ತು. ಅದೆಲ್ಲ ಮಾಡೋದು ಬೇಡ, ಆ ಭಾಗದ ನಾಗರಿಕರಿಗೆ ಸಿಗಬಾರ್ದು ಅಂತ ಹೇಳುವಂಥ ನೆಲೆಯಲ್ಲಿ ಬೇರೆ ಬೇರೆ ಕಡೆಗೆ ಅದನ್ನು ವ್ಯಯಿಸಿರುವಂತಹದ್ದು ದೇವಸ್ಥಾನಕ್ಕೆ, ಪವಿತ್ರ ಹಿಂದೂ ಧರ್ಮಕ್ಕೆ ಮಾಡಿದಂತಹ ಅಗೌರವ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನೋಡಿ, ಇಲ್ಲಿ ಪಕ್ಷ ಸ್ವಂತ ಪಕ್ಷದಲ್ಲಿದ್ದುಕೊಂಡು ಇವತ್ತು BJPಯಲ್ಲಿ ಯಾವ ರೀತಿಯಲ್ಲಿ ವಿಜಯೇಂದ್ರರ ವಿರುದ್ಧ ಯತ್ನಾಳ್ ಅಂತ ಹೇಳುವಂತಹ ಶಾಸಕರು ಅವರನ್ನು ಎತ್ತಿ ಕಟ್ತಾರೆ. ಅಲ್ಲ, ನಾನು ನಿಮ್ಮ ಹತ್ರ ಹೇಳೋದು ಅವರ ಪಕ್ಷದವರೇ ಮಾಡ್ತಾ ಇದ್ದಾರೆ. ನಾನು JDSಲ್ಲಿ ಇದ್ದುಕೊಂಡು ಇವತ್ತು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂತ ಹೇಳಿದರೆ, ಜನರಿಗೆ ಮೋಸ ಮಾಡಲಿಕ್ಕೆ ಬರಬಾರ್ದು. ನೀವು ನಾಳೆ ನಾನು ಸರ್ಕಾರದ ಪ್ರತಿಯನ್ನು ತಂದು ತೋರಿಸಿದ್ದೇನೆ, ಅದರಲ್ಲೆಲ್ಲ ಉಂಟು. ಅವರೊಬ್ಬರು ವರುಣ್ ಚೌಟ ಅಂತೇಳಿ ಹೇಳ್ತಾರೆ, ಅಲ್ಲಿಯ ಕೃಷಿ ಇಲಾಖೆಯನ್ನೇ ಸ್ಥಳಾಂತರಿಸಿಲ್ಲ ಅಂತೇಳಿ, ಅದಕ್ಕೆ ದುಡ್ಡು ತಂದು ಇದರ ಜೊತೆಗೆ ದುಡ್ಡು ತಂದು ಅದರ ಕಟ್ಟಡವನ್ನು ಕಟ್ಟಿ ಯಾವಾಗಲೇ ಅದನ್ನು ಶಿಫ್ಟ್ ಮಾಡಿ ಆಗಿದೆ. ಬರೀ ಕಾರಣಗಳನ್ನು ತೋರಿಸ್ತಾ ಇದ್ದಾರೆ. UGD ವ್ಯವಸ್ಥೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವುದು ಸಮರ್ಪಕ ರೀತಿಯಲ್ಲಿ ಆ ಭಾಗದ ಶಾಸಕರು ಮಾಡಿಲ್ಲ. ಇವತ್ತು ಯಾವ ರೀತಿಯಲ್ಲಿ ಡೆಂಗು ಉತ್ಪಾದನಾ ಕೇಂದ್ರವಾಗಿದೆ ಆ ಪ್ರದೇಶ, ನೀರು ನಿಂತು ಕೊಳದಂತಾಗಿದೆ, ಈಜಲಿಕ್ಕೆ ಬರುವಂಥ ಕೆಲಸ, ಈಜುಕೊಳ ಬಂದು ಆಗುವಂಥ ಸಂದರ್ಭ ಆಗಿದೆ. ತಾವು ನೋಡಿ ಅಲ್ಲಿಗೆ ಹೋಗಿ. ಬಹುಶಃ ಪತ್ರಿಕಾ ಮಾಧ್ಯಮದ ನಮ್ಮ ಕುಡ್ಲದಂತಹ ವರದಿಗಾರರು ಸಮೇತ ಜನರನ್ನು ತಪ್ಪುದಾರಿಗೆ ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಸ್ಯೆಗಳು ಇಲ್ಲೂ ಇದರ ನಿವಾರಣೆಗೆ ನೀವೀಗ ಒಂದೇ ಸಮಸ್ಯೆಗಳು ಅಲ್ಲ. ಒಂದು ನಿಮಿಷ ನಾನು ಅಲ್ಲ, ಒಂದು ನಿಮಿಷ ನೀವು ಇಲ್ಲಿ ತಪ್ಪು ತಿಳ್ಕೊಂಡಿದ್ದೀರಾ. ಪಕ್ಷ ಇದು ಎಲ್ಲ ನಮ್ಮೊಳಗೆ, ಅದು ಪಕ್ಷ ಇರ್ಬೋದು, ನನ್ನ ಪಕ್ಷವನ್ನು ತೊಂದರೆ ಮಾಡಿದರೆ ಅಥವಾ ಇನ್ನೊಬ್ಬರು ಬೇರೆ ಯಾರಾದರೂ ತೊಂದರೆ ಮಾಡಿದರೆ ಜನರ ಒಂದು ಗಮನವನ್ನು ಉಂಟಲ್ಲ, ಬೇರೆ ಜನರ ಕಣ್ಣಿಗೆ ಮಣ್ಣು ಹಾಕುವಂಥ ಕೆಲಸವನ್ನು ಮಾಡಬಾರ್ದು. ಅದು ಯಾವತ್ತೂ ಮಾಡಬಾರ್ದು. ಸರ್ಕಾರ ದುಡ್ಡನ್ನು 60 ಕೋಟಿ ತಂದಂಥ ದುಡ್ಡನ್ನು ಬರೀ 11 ಕೋಟಿಯನ್ನು ಮೀಸಲಿಡಿಸಿ 18 ಕೋಟಿಯನ್ನು ಕೆಲಸ ಮಾಡಿಸಿ, ಬಹುಶಃ GSTಯಿಂದಾಗಿ ಹಾಗೆ ಆಯಿತು, ಇದರಿಂದಾಗಿ ಹಾಗೆ ಆಯಿತು ಅಂತ ಹೇಳುವಂಥದ್ದು ಎಷ್ಟು ಸರಿ? ಆ ದೇವಸ್ಥಾನಕ್ಕೆ ತಂದಂಥ 60 ಕೋಟಿಯನ್ನು 18 ಕೋಟಿಯನ್ನು ಮಾತ್ರ ಕೇಳಿ, ಬಾಕಿ 40 ಕೋಟಿಯನ್ನು ಎಲ್ಲಿ ಕೊಂಡೋಗಿ ಹಾಕಿದ್ದಾರೆ? ಬಹುಶಃ ಹಿಂದೂ ಧರ್ಮ ಅಂತ ಹೇಳಿ ಅಲ್ಲಿ ಪಂಚ ದೇವಸ್ಥಾನಕ್ಕೆ ಬಂದಂಥ ರಸ್ತೆಯನ್ನು
ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಭಾಗದಲ್ಲಿ ಬಡವರಿಗೆ ಮನೆಯನ್ನು ಮಾಡುವಂಥ ಕೆಲಸವನ್ನು 7 ವರ್ಷದ ಹಿಂದೆ ಮಾಡಿ ಇವತ್ತು ಕಟ್ಟಡ ನಿರ್ಮಾಣ, ಇವತ್ತು ಮನೆಗಳು ಬಡವರಿಗೆ ನೀಡುವಂಥ ಮನೆ 700 ಮನೆ ಅದು ಕುಂಟುತ್ತಾ ಹೋಗ್ತಾ ಉಂಟು. 8 ವರ್ಷ ಆದ್ರೂ ಆಗಲಿಲ್ಲ. ಇದನ್ನೆಲ್ಲ ಅಲ್ಲಿಯ ಪತ್ರಕರ್ತರ ಕೇಳಿಯಪ್ಪ, ತಾವು ಹೋಗಿ ರಿಪೋರ್ಟ್ ಮಾಡಿ. ತಾವು ಬುದ್ಧಿವಂತರಿದ್ದೀರಾ, ಈ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಗೌರವವನ್ನು ಎತ್ತಿಡುವಂತಹ ಜನರಾಗಿದ್ದೀರಾ. ತಾವು ಸತ್ಯವನ್ನು ದಾರಿಗೆ ಜನರಿಗೆ ತಿಳಿಸಿ. ಯಾವುದಾದ್ರೂ ಕೆಲಸ ಆಗಿದೆ ಅಂತ ಹೇಳಿ ಸ್ವಾಮಿ ಮೈತ್ರಿಯಲ್ಲಿ ಇದ್ದುಕೊಂಡು ನೀವು ಅವ್ರ ಹತ್ರ ಈ ಪ್ರಶ್ನೆಯನ್ನು ಕೇಳಿ. ಮೊಯ್ದಿನ್ ಒಂದು ನಿಮಿಷ ನಾ ಹೇಳ್ತೇನೆ. ಅಲ್ಲ, ನಾ ಹೇಳ್ತೇನೆ. ಮೇಯರ್ ಹತ್ರ ಮತ್ತು ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೇನೆ. ಇವತ್ತು ಅವ್ರ ಹತ್ರ ಹೋಗಿ ಕೇಳಿ, ಈ ಮೊಯ್ದಿನ್ ಬಾವ್ ಅವರ ಅತ್ತಾಚುರ್ಯದಿಂದ ಹೀಗೆ ಆಗಿದೆ ಅಂತೇಳಿ ಜನರಲ್ಲಿ ಸುಳ್ಳು ಹೇಳ್ತಾರೆ. ಮೊಯ್ದಿನ್ ಬಾವ್ ಅಲ್ಲಿ ಆ ಭಾಗದ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇಷ್ಟೊಂದು ಕಷ್ಟಪಟ್ಟು ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆ ದುಡ್ಡನ್ನು ತರುವಂಥ ಕೆಲಸ ಬಹುಶಃ ಯಾವುದೇ ಒಂದು ಶಾಸಕರು ಮಾಡಿಲ್ಲ. ನನ್ನನ್ನು ಕೇಳುವಂಥದ್ದು ನೋಡಿ, ನಾನು ಅವರು ಪತ್ರಿಕಾಗೋಷ್ಠಿ ಹೇಳಿ ಜನರನ್ನು ಇವತ್ತು ತಪ್ಪು ದಾರಿಗಳಿಸ್ತಾ ಇದ್ದಾರೆ, ಸುಳ್ಳು ಹೇಳಿಕೆಯನ್ನು ನೀಡಿದ್ದಾರೆ. ಜನರಿಗೆ ಸತ್ಯದ ವಿಷಯವನ್ನು ಗೊತ್ತಾಗಬೇಕು. ಮೊಯ್ದಿನ್ ಬಾವ ತಪ್ಪು ಮಾಡಿದಾನ, ಪಕ್ಷ ಬಿಡಿ, ನಾನು ತಪ್ಪು ಮಾಡಿದ್ದೇನ, ನನಗೆ ಗಲ್ಲು ಶಿಕ್ಷೆ ಕೊಡಿ. ಇವತ್ತು ಅಷ್ಟೊಂದು ದೊಡ್ಡ ದುಡ್ಡು ತಂದು ಆ ವ್ಯವಸ್ಥೆಯನ್ನು ಮಾಡಿಸಿ ಆ ಪವಿತ್ರ ವ್ಯವಸ್ಥೆಯ ಆ ದೇಗುಲ ಅಲ್ಲೇ 18 ಕೋಟಿ ರೂಪಾಯಿ ವಿನಿಯೋಗಿಸಿ ಬಾಕಿದ್ದನ್ನು ಎಲ್ಲೆಲ್ಲಿ ಕೊಂಡು ಹಾಕಿದ್ದಾರೆ. ಅದನ್ನು ಯಾರು ಕೇಳಿದರು ನೋಡುವ, ಯಾರು ಕೇಳಿದರು? ನಾನು ಯಾಕೆ ಅವ್ರ ಹತ್ರ ಕೇಳಿದ್ರು? ಇವರೇ ಮೈತ್ರಿಯಲ್ಲಿದ್ದೇವೆ, ಅದು ಬೇರೆ. ನಾನು ಹೇಳಿದೆ ನೋಡಿ, ನಾನು ಪಬ್ಲಿಕ್ ಆಗಿ ಇವತ್ತು ಅಲ್ಲ, ಒಂದು ನಿಮಿಷ, ಇದು ನನ್ನ ವಿರುದ್ಧನೇ ಅವರು ಈ ರೀತಿಯ ಸುಳ್ಳು ಹೇಳಿಕೆಯನ್ನು ನೀಡುವಂತಹದ್ದು ಎಷ್ಟು ಸರಿ ಹೇಳುವಂಥದ್ದನ್ನು ತಾವು ಅವ್ರ ಹತ್ರ ಕೇಳಿ. ಅದನ್ನು ಕೇಳಿದ್ದಕ್ಕೆ ನಾನು ಉತ್ತರ ಹೇಳಿದ್ರೆ ನಾನು ಸುಮ್ಮನೆ ಕೂತ್ಕೊಂಡೋಗಿ ನಾನು ಬರೆಸಿಟ್ರೆ ಇದಲ್ಲ ಬೆನ್ನು ತಪ್ಪರಿಸಿ ಅವನು ವರುಣ್ ಶೆಟ್ಟರ್ ಹತ್ರ ಹೋಗಿ ತಪ್ಪಾಗಿದೆ ಅಂತ ಕೇಳಿದ್ರೆ ಆಗ್ತದ? ಅಲ್ಲ, ಮಾಡಿದ ಅವನ ಹತ್ರ ಮಾಡಿಸು. ನೋಡಿ, ಜನತಾ ಕಾಲೋನಿಯಲ್ಲಿ ಅಂದು ನೋಡಿ ಆ ಒಂದು ಜನತಾ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048 0824 248 1096. Website www.mvshettycolleges.edu.in.